ಮಂಗಳೂರಿನ ಕಂಕನಾಡಿ ಬೈಪಾಸ್ ರೋಡ್ ಸಮೀಪದಲ್ಲಿರುವ ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ಸ್ನಲ್ಲಿ ಇಂಪೀರಿಯಾ ಪ್ರೀಮಿಯಂ ಜ್ಯುವೆಲ್ಲರಿ ಎಕ್ಸ್ಪೋ ಆಯೋಜಿಸಲಾಗಿತ್ತು. ಮಂಗಳೂರಿನ ಹೆಸರಾಂತ ಚಿನ್ನಾಭರಣ ಮಳಿಗೆಯಾದ ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ ಶೋರೂಂನಲ್ಲಿ ಇಂಪೀರಿಯಾ ಪ್ರೀಮಿಯಂ ಬ್ರೈಡಲ್ ಜ್ಯುವೆಲ್ಲರಿ ಎಕ್ಸ್ಪೋ ಮತ್ತು ಪ್ರೀಮಿಯಂ ಜ್ಯುವೆಲ್ಲರಿ ಕಲೆಕ್ಷನ್ ವಿವಾಹ್ ಬಹರೇನ್, ಇಸ್ತಾಂಬುಲ್, ಚೆನ್ನೈ, ದುಬೈ, ಹಾಂಗ್ಕಾಂಗ್ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಲರಿ ಪ್ರದರ್ಶನಕ್ಕೆ ಎಜೆ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಎಜೆ ಶೆಟ್ಟಿ ಚಾಲನೆ ನೀಡಿದರು. ಈ ವೇಳೆ ಅವರು ಮಾತನಾಡಿ, ಗ್ರಾಹಕರಿಗೆ ಉತ್ತಮ ರೀತಿಯಲ್ಲಿ ಸ್ಪಂದನೆ ನೀಡುತ್ತಿರುವ ಮಳಿಗೆಯಾಗಿದೆ ಇದು. ವಿನೂತನ ಶೈಲಿಯ ಚಿನ್ನಾಭರಣಗಳನ್ನು ಇದು ಹೊಂದಿದೆ ಎಂದು ಹೇಳಿದರು. ಅವರು ಬಂದರೆ ಅವರು ಪರ್ಚೇಸ್ ಮಾಡಿ ಹೋಗ್ತಾರೆ. ಅವರಿಗೆ ಬೇಕಾದ ಡಿಸ್ಕೌಂಟ್, ಅವರ ಒಂದು ಒಳ್ಳೆಯ ಸರ್ವಿಸ್ ನೋಡಿ ಜನರು ಇಲ್ಲಿ ಬಂದು ಪರ್ಚೇಸ್ ಮಾಡ್ತಾರೆ. ಅದನ್ನು ಒಳ್ಳೆಯ ಸೇಲ್ಸ್ ಒಂದು ಶಾಪ್ ಆಗಿ ಸೌತ್ ಕೇರಳದಲ್ಲಿ ಒಳ್ಳೆಯ ಹೆಸರು ಗಳಿಸಿದ್ದಾರೆ. ಇದೇ ವೇಳೆ ಚಿತ್ರನಟಿ ಸೌಜನ್ಯ ಹೆಗ್ಡೆ ಮಾತನಾಡಿ, ಮಹಿಳೆಯರ ಅಚ್ಚುಮೆಚ್ಚಿನ ಮಳಿಗೆಯಾಗಿದೆ, ಗ್ರಾಹಕರಿಗೆ ಉತ್ತಮ ರೀತಿಯಲ್ಲಿ ಸೇವೆ ನೀಡುತ್ತಿದೆ ಎಂದರು. ಅಲ್ಲಿ ಅವರು ಜಿಎಂ ಅವರು ಅವರ ಸ್ಪೀಚ್ ಅಲ್ಲಿ ಯಾವ ಕಡೆ ಜ್ಯುವೆಲ್ಲರಿ ಇದೆ ಅಂತ ಹೇಳಿದ್ಮೇಲೆ ಆದ್ರೆ ನಂತರ ಸ್ಪೀಚ್ ನಾವು ಯಾರು ಕೇಳಲೇ ಇಲ್ಲ, ಈ ಕಡೆ ಮಾತ್ರ ನೋಡ್ತಾ ಇದ್ವಿ. So I'm sure all the clients or the customers who walk into the store will be mesmerized with the designs, and it's the apt time for a festival for jewelry. So all the very best and thank you for that. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ದೇವಿ ಪ್ರಸಾದ್, ಲತೀಫ್ ಮದರ್ ಇಂಡಿಯಾ, ಅಸ್ಗರ್ ಅಲಿ, ಆರೂರು ಪ್ರಸನ್ನರಾವ್, ಆಸಿಫ್ ಅಮ್ಯಾಕು, ನಯನಾ ಫೆರ್ನಾಂಡಿಸ್, ಟಿಕೆ ರಾಜನ್, ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ಸ್ನ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಟಿಎಂ ಅಬ್ದುಲ್ ರೌಫ್, ಮಹಾಪ್ರಬಂಧಕ ಎಕೆ ಉನ್ನಿತ್ತಾನ್, ಆಸಿಫ್ ಇಕ್ಬಾಲ್ ಮತ್ತಿತರರು ಉಪಸ್ಥಿತರಿದ್ದರು. ಮಾರ್ಚ್ 23ರಿಂದ ಮೇ 6ರ ತನಕ ಬೃಹತ್ ಪ್ರದರ್ಶನ ನಡೆಯಲಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.